ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ನಡೆದಂತಹ ಕಂಬಳ ಜನಮನ್ನಣೆ ಗಳಿಸಿದ್ದು ರಾಜ್ಯದಲ್ಲೇ ಈ ಕರಾವಳಿ ಕಂಬಳ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ। ಈ ಕಂಬಳದಲ್ಲಿ 200ಕ್ಕೂ ಕೂಡ ಅಧಿಕ ಕೋಣಗಳು ಭಾಗಿಯಾಗಿದೆ ಹಾಗೂ ಹಲವು ಸೆಲೆಬ್ರಿಟಿಗಳು ಸಹ ಭಾಗಿಯಾಗಿದ್ದರು। ಅಲ್ಲದೆ ಅಲ್ಲಿ ಕರಾವಳಿ ಶೈಲಿಯ ತಿಂಡಿ ತಿನಿಸುಗಳ ವಿಶಿಷ್ಟ ಭೋಜನ ವ್ಯವಸ್ಥೆ ಕೂಡ ಇತ್ತು। ನಗರವಾಸಿಗಳಂತೂ ಸಂಭ್ರಮದ ಸಡಗರದಲ್ಲಿ ಮುಳುಗಿದ್ರು। ಕಾಂತಾರ ಸಿನಿಮಾದಲ್ಲಿ ಕಂಡ ಕಂಬಳ ಕೋಣಗಳ ದೃಶ್ಯವನ್ನ ನಗರವಾಸಿಗಳು ಬೆಂಗಳೂರಿನಲ್ಲಿ ನೇರವಾಗಿ ನೋಡಿ ಕಣ್ತುಂಬಿಕೊಂಡರು। ಈ ಕಂಬಳ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕೋಣಗಳಲ್ಲಿ ಹಲವು ಕೋಣಗಳು ಪ್ರಶಸ್ತಿ ಪಡೆದಿದ್ದು, ಅದರಲ್ಲಿ ಕಾಂತಾರ ಸಿನಿಮಾದಲ್ಲಿ ನಟ ರಿಷಬ್ ಶೆಟ್ಟಿ ಅವರು ಓಡಿಸಿದ್ದ ಅಪ್ಪು ಕಿಟ್ಟು ಎಂಬ ಕೋಣಗಳು ಕನಹಲಗೆ ವಿಭಾಗದಲ್ಲಿ ಪದಕ ಗೆದ್ದುಕೊಂಡಿದೆ। ಉಡುಪಿ ಜಿಲ್ಲೆಯ ಬೈಂದೂರು ನಿವಾಸಿಯಾದ ಪರಮೇಶ್ವರ್ ಭಟ್ ಅವರು ಅಪ್ಪು ಕಿಟ್ಟು ಕೋಣಗಳ ಮಾಲೀಕರಾಗಿದ್ದು, ಕಾಂತಾರ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದ ಈ ಕೋಣಗಳನ್ನು ನೋಡಿ ನಗರವಾಸಿಗಳು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ। ಈ ಕುರಿತು ಕೋಣಗಳ ಮಾಲೀಕ ಪರಮೇಶ್ವರ್ ಭಟ್ ಮಾತನಾಡಿ, ಅಪ್ಪು ಕಿಟ್ಟು ಕೋಣಗಳಿಂದ ಜನರು ನನ್ನನ್ನು ಗುರುತಿಸ್ತಾ ಇದ್ದಾರೆ। ನಾವು ಪದಕ ಗೆದ್ದಿರುವ ಬಗ್ಗೆ ಖುಷಿ ಇದೆ। 6.5 ಅಡಿ ನೀರು ಚಿಮ್ಮಿಸಿದೆ। ಈ ಕಾರಣಕ್ಕಾಗಿ ನಮ್ಮ ಕೋಣಗಳು ಪದಕ ಗೆದ್ದಿದ್ದೇವೆ, ಮತ್ತೊಮ್ಮೆ ಸಾಂಪ್ರದಾಯಿಕವಾಗಿ ಓಡಿಸಲಿದ್ದಾರೆ ಎಂದು ಹೇಳಿದರು। ಕ್ರೀಡಾಪಟು ರಾಘವೇಂದ್ರ ಪೂಜಾರಿ ಮಾತನಾಡಿ, ನಮ್ಮ ಕಿಟ್ಟು ಅಪ್ಪು ಎದುರಾಳಿ ಕೋಣಗಳಿಗೆ ಓಡುವುದರಲ್ಲಿ ಫೈಟ್ ಕೊಡ್ತವೆ, ಇದರಿಂದಲೇ ನಾವು ಗೆದ್ದಿದ್ದೇವೆ। ಇಷ್ಟು ದೊಡ್ಡ ಕಂಬಳದಲ್ಲಿ ಭಾಗವಹಿಸಿ ಪದಕ ಗೆದ್ದಿರುವುದು ಖುಷಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ। ಕಂಬಳ ಸ್ಪರ್ಧೆಯಲ್ಲಿ ಗೆದ್ದ ಕಾಂತಾರ ಸಿನಿಮಾ ಕೋಣಗಳ ಜೊತೆ ಜನರು ಫೋಟೋ ತೆಗೆದುಕೊಳ್ಳಲು ಮುಗಿಬಿದ್ದಿದ್ರು।